ರೈತ ವ್ಯಾಪಕರದ ಒತ್ತಿರ್ತಿ ಪ್ರೀತಿದ ಸ್ವಾಗತನ ಬಯಸೊಂದು ಇನ್ನಿತ ಒಂಜಿ ಕಾರ್ಯಕ್ರಮನ ಅಂಚನೆ ಶುಭಾರಂಭ ಕಾರ್ಯಕ್ರಮ ನಡಪರಲು ಆ ಕಾರ್ಯಕ್ರಮದ ಇನಿ ಆ ಉದ್ಘಾಟನಾ ಕಾರ್ಯಕ್ರಮನು ನಮ್ಮ ಸುಜಿತಾ ವಿ ಬಂಗೇರ ಅಂದರೆ ನಡಪಡೋದು ಈ ಸಂಸ್ಥೆದ ಪರವಾಗಿ ಎಂಕ್ಲ ವಿನಂತಿ ಮಾಡ್ತೀನಿ. ಈ ಒಂದು ನಮ್ಮ ಮಳಿಗೆಯ ಉದ್ಘಾಟನೆ ಮಾಡಿದಂಥ ನಮ್ಮ ನಾಯಕರಾದಂಥ ವಸಂತ ಬಂಗೇರರ ಧರ್ಮಪತ್ನಿಯಾದಂಥ ಮಾನ್ಯ ಸುಜಿತಾ ಬಂಗೇರರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಪ್ರಶಾಂತ್ ರಾಯ್ ಕುಟುಂಬ ವರ್ಗದವರು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಸುದ್ದಿ ಮಾಧ್ಯಮದವ್ರ ಹತ್ರ ಅವರಿಗೆ ಮೊಟ್ಟ ಮೊದಲನಾಗಿ ನಮಸ್ಕಾರಗಳನ್ನು ಮಾಡ್ತಾ, ನಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಅತ್ಯುತ್ತಮ ಮಳಿಗೆಗಳಂದರೆ ಇದೆ. ನಮಗೆ ನಮ್ಮ ಒಂದು ಬಟ್ಟೆ ಹಾಗೂ ಮನೆಗೆ ಬೇಕಾದಂಥ ವಸ್ತುಗಳು, ಜೀನ್ಸಿ ಸಾಮಾನುಗಳು ಮತ್ತು ಅತಿ ಮುಖ್ಯವಾಗಿ ಬೇಕಾದೊಂದು ಬಟ್ಟೆಗಳು. ನಾವು ನೋಡ್ತಾ ಇದ್ದೀವಿ, ಈಗ ನಮ್ಮ ಗಂಡಸರಿಗಾದರೆ ಎಲ್ಲ ಕಡೆಯಲ್ಲೂ ರೆಡಿಮೇಡ್ ಸಿಗ್ತದೆ. ಆದರೆ ಹೆಂಗಸರ ಒಂದು ರವಕೆ ಹಾಗೂ ಅವರ ಒಂದು ಸೀರೆಯ ಎಲ್ಲ ಒಂದು ವಿನ್ಯಾಸ ಮಾಡಬೇಕು ಅಂತಾದರೆ ಇಂತಹ ಮಳಿಗೆಗಳು ನಮಗೆ ಅತಿ ಅಗತ್ಯ ಇರುವಂಥ ಒಂದು ಮಳಿಗೆ. ಯಾಕೆಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಹೆಂಗಸರ ಒಂದು ಯಾವುದೇ ಒಂದು ಮದುವೆ ಸಮಾರಂಭ ಆಗಲಿ, ಯಾವುದೇ ಒಂದು ಸಮಾರಂಭಗಳಿಗೆ ಅತಿ ಅಗತ್ಯವಾಗಿ ಬೇಕಂತಹ ಮಳಿಗೆಗಳು ಇದಾಗಿದೆ. ಯಾಕೆಂದರೆ ನಮ್ಮ ಬೆಳ್ತಂಗಡಿಯಲ್ಲಿ ಗುರುವಾಯನ ಕೆರೆಯಲ್ಲಿ ಅತಿ ಕಡಿಮೆ, ಯಾಕೆಂದರೆ ಲೇಡೀಸ್ ಟೈಲರ್ಗಳು ಇರೋದು ಬಹಳ ಕಡಿಮೆ. ಜೆಂಟ್ಸ್ ಟೈಲರ್ಗಳು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ರೆಡಿಮೇಡ್ ಇದ್ದ ಕಾರಣ ಯಾವ ಟೈಲರ್ಗಳೇ ಇಲ್ಲವೇ ಇಲ್ಲ. ಆದ ಕಾರಣ ಈ ನಿಟ್ಟಿನಲ್ಲಿ ನಮ್ಮ ನೆರೆಕೆರೆಯವರಾದಂಥ ಮಾನ್ಯ ಪ್ರಶಾಂತ್ರವರು ಅವರ ಒಂದು ಏನು ಈ ಹಿಂದಿನ ಒಂದು ಅನುಭವವನ್ನು ಉಪಯೋಗಿಸಿ ಇಲ್ಲಿ ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಮಳಿಗೆಯನ್ನು ತೆರೆದಿದ್ದಾರೆ. ಇದರ ಪ್ರಯೋಜನವನ್ನು ನಮ್ಮ ಬೆಳ್ತಂಗಡಿ ತಾಲೂಕು ಆಗಲಿ, ಗ್ರಾಮ ಆಗಲಿ, ಈ ಗುರುವಾಯನ ಕೆರೆಯವರು, ಬೆಳ್ತಂಗಡಿಯವರು ಎಲ್ಲ ಹೆಂಗಸರು ಪಡ್ಕೊಳ್ಬೇಕಾಗಿ ನಾನು ವಿನಂತಿ ಮಾಡ್ತಾ, ಈ ಒಂದು ಮಳಿಗೆ ಆ ದೇವರ ಅನುಗ್ರಹದಿಂದ ಅತ್ಯುತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ನಡೀಲಿ, ಒಳ್ಳೆಯದಾಗಿ ಬೆಳಗಲಿ, ಹಾಗೂ ಇದರಿಂದ ಇದರ ಮಾಲೀಕರಿಗೆ ಒಳ್ಳೆಯ ಶ್ರೇಯಸ್ಸು ಬರಲಿ ಅಂತೇಳಿ ಆ ದೇವರಲ್ಲಿ, ಆ ಕೊಡಮಣಿ ತಾಯ ದೈವದಲ್ಲಿಯೂ ನಾನು ಬೇಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಅತಿಥಿಯಾಗಿ ಒಂದು ದೀಪ ಪ್ರಜ್ವಲನೆಯ ಮುಖಾಂತರ ಈ ಒಂದು ಮಳಿಗೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಬಂಧಪಟ್ಟವರಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ದೀಪ ಪ್ರಜ್ವಲನೆ ಮಾಡಿ ಸಂಸ್ಥೆಗೆ ಆಶೀರ್ವಾದವನ್ನು ಮಾಡುವಂಥ ಶ್ರೀಯುತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಉದ್ಘಾಟನಾ ಸಮಾರಂಭವನ್ನು ಮಾಡಿ ಸುಜಿತಾ ವಿ ಬಂಗೇರ ಇವರು ತಮ್ಮನ್ನು ಉದ್ದೇಶಿಸಿ ಆಶೀರ್ವಾದ ಮಾಡಬೇಕು. ಮೂರು ಸೇರಿದಿನ ಮುಖ್ಯ ಅತಿಥಿ ಆಯ್ನ ನಾರಾಯಣ ಭಟ್ರೆ ಅಂಚನೆ ಪ್ರಶಾಂತನ ಕುಟುಂಬ ವರ್ಗದ ಕುಲೆ ಇನಿ ಗುರುವಾಯನ ಕೆರೆಟು ಒಂಜಿ ನಮ್ಮ ಬಡ ಕುಟುಂಬದ ಪುಟ್ಟದು ಒಂಜಿ ವೃತ್ತಿನ ಜೀವನವನ್ನು ಬೆಂಗಳೂರು ಅನುಸರಿಸಿರು ಪಂಪಿನ ಕೇಂಟೆ
ಆರು ಮುರಣಿ ಬತ್ತದ ನಾನು ಬಂಗೇರ್ನ ಪರವಾದ ಈರ್ ಬತ್ತದ ಹಿರಿಯರು ಒಂಜಿ ದೀಪ ಬೆಳಗಿಸಿದ್ದು ಕೊರಡೊಂದು ಕೇಂಡೀರು ಅರ್ನ ಪರವಾದಿ ಅನ್ನು ಸಂತೋಷ ಬತ್ತಿದ್ದು ಅರ್ನ ಆಶೀರ್ವಾದಲ ಎನ್ನ ಆಶೀರ್ವಾದಲ ಸದಾ ಆಯಗೆ ಉಪ್ಪಾಡು ಪಂಡಿದು ಮನಪೂರ್ವಕ ಅದೀನಿ ಉದ್ಘಾಟನೆ ಮಂತು ಕೊಡ್ತೆ. ಈ ಉದ್ಘಾಟನೆ ಮಂತಿನ ಮಡಿಗೆ ನಮ್ಮ ಬೆಳ್ತಂಗಡಿ ತಾಲೂಕು ಭಾರಿ ಒಂಜಿ ಪೊರ್ಲದ ಒಂಜಿ ಮಳಿಗೆ ಅವತ್ತಂದೆ ಆರೊಂಜಿ ಹೊಸತು ಮಿಷನ್ ಇನಿ ಪಾರ್ದಿರು ಸಾರಿ ವಾಶ್ ಮಂತನ ರೋಲ್ ಪೇಷಂಟ್ ಅವು ನಮ್ಮ ಬೆಳ್ತಂಗಡಿ ತಾಲೂಕಿನ ಮುಟ್ಟ ಇಜ್ಜಿ ಆರೀನಿ ಮಂತಿನ ಈ ಮಳಿಗೆಡು ಆ ಉದ್ಘಾಟನೆ ಮಂತಿನ ಸಾರಿ ಪ್ಲಸ್ ಭಾರಿ ಪೊರ್ಲುಡು ನಡಪಡು ಈ ಗ್ರಾಮದ ದೇವೆರ್ಲ ಈ ಗ್ರಾಮದ ದೈವ ದೇವರೆಲ್ಲ ಸದಾ ಅರೆಗೆ ಆಶೀರ್ವಾದ ಒಪ್ಪಾಡು ಮೇರು ನನ್ನಲ ಇಂದೆರಡು ಮಿತ್ತಲ ಉತ್ತರ ಅಭಿವೃದ್ಧಿ ಪಡೆದು ಇಂದ ನಮ್ಮ ಬೆಳ್ತಂಗಡಿ ತಾಲೂಕದ ಜನಕ್ಲೆಗೆ ನರ್ನ ಸೇವೆಯನ್ನು ಕೊರಡು ಪಂಡಿದ್ದು ಈ ಮೂಲಕ ನಿಕ್ಲೆಡೆ ವಿನಂತಿ ಮಾಡಿ. ಸಾರಿಕೆಯರದ ಉದ್ಘಾಟನೆ ಮಾಡ್ತಾನೆ ಮಾತಾ ಪ್ರಶಾಂತನ ಕುಟುಂಬಸ್ಥರಿಗೆ ಪಕ್ಕ ಮುಲ್ಪ ಸೇರಿದ ಗಣ್ಯರಿಗೆ ರೀತಿಯ ಅಭಿನಂದನೆ ಸಲ್ಲಿಸುವುದು ಸೇರಿದಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ಇವತ್ತು ನಮ್ಮ ಟೈಲರ್ ಅಸೋಸಿಯೇಷನ್ದ ಸುಮಾರು 25 ವರ್ಷಗಳಿಂದ ನಮ್ಮ ಟೈಲರ್ ಅಸೋಸಿಯೇಷನಲ್ಲಿ ಕೆಲಸ ಮಾಡಿದಂಥ ಪ್ರಶಾಂತರು ಮತ್ತು ಅವರ ಕುಟುಂಬದವರು ಬಹಳ ಶ್ರಮಪಟ್ಟು ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಈಗ ಹೇಳಬೇಕು ಅಂದರೆ ನಿಜವಾಗಿ ಒಂದು ಬ್ಯೂಟಿ ಕೇರ್ ಮತ್ತು ಅತಿ ಹೆಚ್ಚು ಒಂದು ವರ್ಕನ್ನು ತೆಗೆಯುವಂಥ ಈ ಒಂದು ಇದು ಬ್ಲೌಸನ್ನು ವರ್ಕ್ ಮಾಡಿ ಒಂದಷ್ಟು ಉದ್ಯೋಗವನ್ನು ಮಾಡಿ ಅದರ ಒಟ್ಟಿಗೆ ಇವತ್ತು ಇದೊಂದು ಉದ್ಯಮವನ್ನು ಹೊಸತಾಗಿ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ನನ್ನ ಮಟ್ಟಿಗೆ ಹೇಳುವುದಂದರೆ ಇದು ಹೊಸತು ಅಂತ ಕಾಣ್ತದೆ. ಇಲ್ಲ, ಇದು ತಾಲೂಕಿನಲ್ಲಿ ಒಂದು ಬಹಳ ಕಷ್ಟಪಟ್ಟು ಈ ಒಂದು ಇದನ್ನು ಮಾಡಿದ್ದಾರೆ. ನಮ್ಮ ಒಂದು ಟೈಲರ್ ಅಸೋಸಿಯೇಷನಿಗೆ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವರ ಒಂದು ಈ ಒಂದು ಕಾರ್ಯ ಏನಿದೆ, ಈ ಸಾರಿ ಕೇರ್ ಏನಿದೆ ಮತ್ತು ಈ ವಾಶ್ ಏನಿದೆ, ಇದನ್ನು ಬಹಳ ಯಶಸ್ವಿಯಾಗಿ ನೆರವೇರ್ತದೆ ಮತ್ತು ಎಲ್ಲ ಇಡೀ ತಾಲೂಕಿನಲ್ಲಿ ದೊಡ್ಡ ಮಟ್ಟಿಗೆ ಇದು ಬೆಳೀಲಿ ಮತ್ತು ಅವರಿಗೆ ಈ ಒಂದು ಯಶಸ್ಸಿನ ಹಾದಿ ಹಿಂದೆ ಅವರ ಕುಟುಂಬಸ್ಥರು ಕೂಡ ಸಹಕಾರ ನೀಡಿದ್ದಾರೆ. ಆ ಯಶಸ್ಸಿಗೆ ಅವರ ಶ್ರೀಮತಿಯವರು ಹಾಗೆ ಪ್ರಶಾಂತರು ಈ ಒಂದು ಉದ್ಯಮದಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ನಮಗೆ ಆಶೀರ್ವಾದವನ್ನು ಮಾಡಿದಂಥ ಶ್ರೀಯುತ ಸುಜಿತಾ ಬಿ ಬಂಗೇರ ಇವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸೋದು. ಅದೇ ರೀತಿ ದೀಪ ಪ್ರಜ್ವಲನೆಯನ್ನು ಮಾಡಿದಂಥ ಶ್ರೀಯುತ ನಮ್ಮ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಶ್ರೀಯುತ ಮೊಗಲಿ ನಾರಾಯಣ ಭಟ್ಟ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಪ್ರಶಾಂತರ ಕುಟುಂಬಸ್ಥರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸೋದು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಬೆಳ್ತಂಗಡಿ ಟೈಲರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀಯುತ ರಾಜು ಪೂಜಾರಿಯವರು ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯಲ್ಲಿ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ ಎಲ್ಲ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸ ಎಲ್ಲ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗಿರ್ಬೋದು, ಹಾಗೆ ಇನ್ನಿತರ ಊರಿನ ಎಲ್ಲ ಗಣ್ಯ ಅತಿಥಿಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಈ ಸಾರಿ ಫ್ಯಾಬ್ರಿಕೇರದ ಒಂದು ಡೆಮೋವನ್ನು ಇವತ್ತು ಮಾಡಿ ತೋರಿಸ್ಬೇಕು ಅಂತ ಹೇಳ್ಬೋದು. ಓಕೆ, ಸಾರಿ ರೋಲ್ ಪ್ರೆಸ್ಸಿಂಗ್ ಮಿಷಿನ್ ಒಂದು ಏನ ಪಂಡ ಸಾರಿದ ವಿಚಾರಕ್ಕೆ ಸಂಬಂಧಪಟ್ಟ ಒವೇ ರೀತಿದ ಇಸ್ತ್ರಿ ಅವಡು, ರೋಲ್ ಪ್ರೆಸ್ ಅವಡು, ಸಾರಿಗೆ ಸ್ಟಾರ್ಚಿಂಗ್ ಪಾಡ್ನ ಅವಡು, ಸಾರಿಗೆ ಶೈನಿಂಗ್ ಕೊರಪನವಡು, ಈ ಮೂಜಿ 4 ಫಂಕ್ಷನ್ ಒಂಜೇ ಮಿಷಿನ್ ಆಪನಂಚಿನ ಒಂಜಿ ವ್ಯವಸ್ಥೆ ಪಂಡ. ಓಲ್ಡ್ ಸಾರಿಗ್ಲ ಶೈನಿಂಗ್ ಪಡೋಲಿ, ಹೊಸತ್ತು ಸಾರಿ ಶೈನಿಂಗ್ ಆದಿಪ್ಪುಂಡು. ಓಲ್ಡ್ ಸಾರಿ ಪಂಡ ತುತ್ತುದು ಒಂಥರ ಕ್ರಶ್ ಆದಿಪ್ಪುನ ಸಾರಿಲು ಚೂರು ಪರತಾಯಿನ ಸಾರಿಗೆ ಶೈನಿಂಗ್ ಪಾಡ್ರೆ ಹಾಕೊಂಡು ಬೊಕ್ಕ ಇಂಚಿನ ಈ ಕಾಟನ್ ಸಾರಿ, ಈ ಬಾಂದಿನಿ ಸಾರಿ, ಮಾಡೆಲ್ ಸಿಲ್ಕ್, ಫುಲ್ಲು ಟಿಶ್ಯೂ ಸಾರಿ ಇಂದಕ್ಕೆ ಪೂರ ನಮಕ್ ಐರನ್ ಫುಲ್ಲು ಫ್ಲ್ಯಾಟ್ ಮಲ್ತು ಕೊರ್ಪುನ ಒಂಜಿ ವ್ಯವಸ್ಥೆ. ಸೊ ಈ ಮಿಷಿನ್ ಯಾನಿತ್ತು ಒಂಜಿ ಮಾತ್ರೆಗಳೊಂಜಿ ಲೈವ್ ಆದ ಡೆಮೋ ತೋಜಾನಿತ್ತು.
ಅಂಟುಕೊಂಡು ಸ್ಪ್ರೇ ಅದು ಇಸ್ತ್ರಿ ಸ್ಟಿಪ್ ಅದು ನೀಟ್ ಅದು ಫುಲ್ ಇಜ್ಜೆ ಟೆಂಪ್ರೇಚರ್ ಸೆಟ್ಟಿಂಗ್ ಉಂಟು ಅವು ತೆಲುಪು ಸಾರಿ ಕುಂಟದ ಮೀತ ಡಿಪೆಂಡ್ ಅದರಿಂದ ಆಟೋಮೆಟಿಕ್ ಆನ್ ಆಫ್ ಕಟ್ ಆಫ್ ಆದಿತ್ತಂಡು ಈತ ಆಟೋ ಆನ್ ಆಪುಂಡು ಹೀಟ್ ಕಮ್ಮಿ ಆಗಿಡ್ಲಿ ಅವು ಆಟೋಮೆಟಿಕ್ ಆನ್ ಆಫ್ ನಾನು ಆಯ್ತು ಫೋಲ್ಡ್ ನಮ್ಮ ಮಲ್ಕೊಂಡು ಫೋಲ್ಡ್ ಅಸಲು ಆಮೇಲೆ ಸಾರಿ ಬರ್ತನತೆ ಮ್ಯಾನುವಲ್ ಫೋಲ್ಡಿಂಗ್ ಮ್ಯಾನುವಲ್ ಫೋಲ್ಡಿಂಗ್ ಬನ್ನಲ್ಲ ಹಲೋ ಒಂದು ಶೈನಿಂಗ್ ಇದ ಹಾಂ ನೆಕ್ಸ್ಟ್ ಸ್ಟಾರ್ಚ್ ಬಾರ್ಡರ್ ಹಾಕೊಂಡು ಬಟ್ ಐತ ನೆಕ್ಸ್ಟ್ ಪಾಡ್ಬೇಕು ಕಾಟನ್ ಸ್ಯಾರಿಗೆ ಸ್ಟಾರ್ಚ್ ಬಾರ್ಡರ್ ಇತ್ತಾನೆ ಸರ್ ನಮಸ್ತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ನಮಸ್ತೆ ನಮಸ್ತೆ ಮತ್ತೆ ಒಂದು ನಿಮಿಷ ಪ್ರೈಸ್ ಪಾಡ್ದು ಓಕೆ ಆಯ್ತಾ ಪೂರ ಪ್ರೈಸ್ ಪಾಡ್ದು ಪ್ರೈಸ್ ಲಿಸ್ಟ್ ರೆಡಿ ಆಯ್ತು ಪೂರ ಒಂದು
ಶಕ್ತಿನಗರದ ಬಳಿ ಇರುವಂತಹ ಬ್ರೈಡ್ ಆರ್ಕಿಡಲ್ಲಿ ಇಷ್ಟು ವರ್ಷಗಳ ಕಾಲ ಬ್ರೈಡ್ ಬೊಟಿಕ್ ಮೂಲಕ ಪ್ರಶಾಂತ್ ಅವರು ಸೇವೆಯನ್ನು ಕೊಡ್ತಾ ಇದ್ರು. ಇದೀಗ ತಮ್ಮ ಸೇವೆಯನ್ನು ಮತ್ತಷ್ಟು ಎಕ್ಸ್ಟೆಂಡ್ ಮಾಡಿ ಬ್ರೈಡ್ ಫ್ಯಾಬ್ ಕೇರ್ ಹಾಗೆ ಬ್ರೈಡ್ ಸಾರಿ ಕೇರ್ ಅನ್ನೋ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಬ್ರೈಡ್ ಫ್ಯಾಬ್ ಕೇರ್ ಅಲ್ಲಿ ಯಾವುದೇ ಒಂದು ಡ್ರೆಸ್ ಮೇಲೆ ಕಲೆ ಇರ್ಬೋದು ಅದನ್ನ ರಿಮೂವ್ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಕರ್ಟನ್ ಕ್ಲೀನ್ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಶೂ, ಬ್ಯಾಗ್ ಎಲ್ಲವನ್ನು ಕೂಡ ಇಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ. ಅಷ್ಟೇ ಅಲ್ಲ, ಇನ್ನು ಬ್ರೈಡ್ ಸಾರಿ ಕೇರಲ್ಲಿ ಸಾರಿ ಐನಿಂಗ್ ಆಗಿರ್ಬೋದು, ಸಾರಿ ಪಾಲಿಶಿಂಗ್, ಸಾರಿ ರೋಲ್ ಪ್ರೆಸ್ ಎಲ್ಲವನ್ನು ಕೂಡ ಮಾಡಿಕೊಡುವಂಥ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಷ್ಟೇ ಈ ಒಂದು ಬ್ರೈಡ್ ಸಾರಿ ಕೇರ್ ಹಾಗೆಯೇ ಬ್ರೈಡ್ ಫ್ಯಾಬ್ ಕೇರ್ ಉದ್ಘಾಟನೆಗೊಂಡಿದೆ. ಸುಜಿತಾ ಬಿ ಬಂಗೇರ ಹಾಗೆಯೇ ಮುಗುಳಿ ನಾರಾಯಣ ರಾವ್ ಅವರು ಇದರ ಉದ್ಘಾಟನೆ ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಾ ಬ್ರೈಡ್ ಫ್ಯಾಬ್ ಕೇರಲ್ಲಿ ಏನೆಲ್ಲ ಇದೆ, ಯಾವುದೆಲ್ಲ ಸರ್ವಿಸ್ ಇದೆ. ಡ್ರೈ ಕ್ಲೀನಿಂಗ್ ಇದೆ, ಲಾಂಡ್ರಿ ಇದೆ, ಸ್ಟೀಮ್ ಐನಿಂಗ್ ಇದೆ, ಪ್ರೀಮಿಯಂ ಲಾಂಡ್ರಿ ಇದೆ, ಸ್ಪಾಟ್ ಕ್ಲೀನಿಂಗ್, ಸಾರಿ ರೋಲ್ ಪ್ರೆಸ್, ಕರ್ಟನ್ ಕ್ಲೀನಿಂಗ್, ಶೂ ಕ್ಲೀನಿಂಗ್, ಈ ಥರ ವೆರೈಟಿ ಆಫ್ ಸರ್ವಿಸ್ ಅನ್ನ ಇಲ್ಲಿ ಕೊಡಲಾಗುತ್ತೆ. ಇದೀಗ ನಮ್ಮ ಜೊತೆ ಈ ಬ್ರೈಡ್ ಆರ್ಕೇಡ್ನ ಬ್ರೈಡ್ ಸಾರಿ ಕೇರ್ ಮತ್ತೆ ಬ್ರೈಡ್ ಫ್ಯಾಬ್ ಕೇರ್ ಬಗ್ಗೆ ಮಾತಾಡೋಕ್ಕೆ ಸುಜಿತಾ ವಿ ಬಂಗೇರ ಇದ್ದಾರೆ. ಮೇಡಮ್, ನಮ್ಮದು ಬೆಳ್ತಂಗಡಿ ಅನ್ನೋದೊಂದು ಗ್ರಾಮೀಣ ಪ್ರದೇಶ. ಇಲ್ಲಿ ಹೈಫೈ ಫೆಸಿಲಿಟಿ ತುಂಬ ಕಡಿಮೆ. ಆದರೆ ನಮ್ಮ ಈ ಗುರುವೇನಕೆರೆಗೆ ಒಂದು ಬ್ರೈಡ್ ಆರ್ಕೇಡಲ್ಲಿ ಪ್ರಶಾಂತ್ ಅವರು ಬಹಳ ಉತ್ತಮ ಒಂದು ಕೊಡುಗೆ ಕೊಡ್ತಾ ಇದ್ದಾರೆ. ಒಂದು ಬ್ರೈಡ್ ಫ್ಯಾಬ್ ಕೇರ್ ಅಂತ ಅಂದರೆ ನಿಮಗೆ ಬಟ್ಟೆ ಮೇಲೆ ಯಾವುದೇ ಕಲೆ ಇರ್ಬೋದು. ಯೂಶ್ವಲಾಗಿ ಎಲ್ರಿಗೊಂದಿರುತ್ತೆ ಕಲೆ ಆದ ಕೂಡಲೇ ಏನು ಮಾಡೋದಪ್ಪ ಒಂದು ಭಯ, ಒಂದು ಟೆನ್ಷನ್ ಇರುತ್ತೆ. ಬಟ್ ಇನ್ನೂ ಆ ಟೆನ್ಷನ್ ಇಲ್ಲ. ಸೊ ಇಂತಹ ಒಂದು ಸೇವೆ ಬಗ್ಗೆ ನೀವೇನು ಹೇಳ್ತೀರಾ? ಅವೇ ಒಂಜಿ ಎಂಗುಲು ಪ್ರೀತಿಡು ಒಂಜಿ ಸೀರೆ ತೆಪ್ಪುವ, ಆ ಸೀರೆನು ತುತ್ತುದು ಪುರಾದನಗ ಇಟ್ಟು ಕಲೆಪ್ಪುಂಡು, ಕಲೆ ಕೂಡ ಬೊಕ್ಕ ತುತ್ತೇರಪ್ಪುಜಿ ಅಂಚೆನ್ ಹಿಡ್ದವ್ರ ಎಂಗ್ಲೆಗ್ ಒಂಜಿ ಬಾರಿ ಬೇಜಾರಾಪುಂಡು ಈ ಸೀರೆಡ್ ಕಲೆ ಅಂಡತ ಉಂದೆಂದಾದ ಮನ್ಪುನೊಂದು ಅಂಚಿನ ಒಂಜಿ ಸಂದರ್ಭಗ್ ಪ್ರಶಾಂತ್ ಪನ್ಪಿನಾರ್ ಆ ಕಲೆ ದೆಪ್ಪುನಂಚಿನ ಒಂಜಿ ಮಿಷನ್ ಪಾಡ್ದು ಐ ಕಲೆ ದೆತ್ತದು ಎಂಗ್ಲಿಗೆ ಹೊಸ ತಿತ್ತಿನ ಸೀರೆದ ಲೆಕ್ಕನೆ ಮಂತು ಕೊರ್ಪಿನ ಒಂಜಿ ಯೋಜನೆ ಪಾಡ್ದಿರು. ಆ ಯೋಜನೆ ಬಾರಿ ಪುರ್ಲುಡು ಸಕ್ಸಸ್ ಆಡ್ಪಂಡಿದ್ದು ಯಾನ ಅರೆಗೆ ಆಶೀರ್ವಾದ ಮನ್ಪೆ ಒಕ್ಕೊಂಜಿ ನಮ್ಮ ಪೊಂಜನಕ್ಲೆಗಾಡು ಏರೆಗಾಲ ಒಂಜಿ ಫಂಕ್ಷನ್ ಪಿದಣ್ಣಗ ಓ ಒಂಜಿ ಸಾರಿ ಓ ಒಂಜಿ ಇಸ್ತ್ರಿ ಆದುಪ್ಪು ಚೇತಂದ ಅದನ್ನ ಒಂಜಿ ಆದುಪ್ಪುಂಡು ಅಪ್ಪಗ ನಮಗೆ ಟೆನ್ಷನ್ ಆಪುಂಡು ಓರ್ಸ ನಮ್ಮ ಡ್ರೆಸ್ ರೆಡಿ ಇಜ್ಜಿದ ಅದ ಅನ್ಪುಣಿದ್ದು ಅಂಚಿನಕ್ಲೆಗ್ ಮೂಲ್ ಬತ್ತು ಕೊರ್ನುಂದಾಂಡ ವಿದಿನ್ ಅರ್ಧ ಗಂಟೆಡ್ ರೆಡಿ ಮಂತ್ ಕೊರ್ಪೇರು. ಸೊ ಒಂದು ಏತ್ ನಮಕ್ ಕೊಂಚ ಪ್ರಯೋಜನ ಆಗುವಂದು ಇದು ಒಳಗೆ ಪಿದನ್ನಾಗ ನಮಗೆ ಒಂದು ಇಸ್ತ್ರಿ ಮನ್ಪೊಡು ಇನ್ನು ವಾಶ್ ಮನ್ಪೊಡು ನಮಗೆ ಗಡಿಬಿಡಿ ಊಲ್ ನೆನಪಿಜ್ಜಿನ ಅಂಚನಕ್ಲೆಗ್ ಒಂದು ಗಿಫ್ಟ್ ಆಯ್ತಾ. ಆ ಉದಾಹರಣೆಗೆ ಯಾನಿ ಒಜ್ಜಿ ಉಲ್ಲೆ ಪಿದಣ್ಣಗ ಯಾನ್ ಎಚ್ಚರ್ಗೆ ಪಿನ್ನಿ ಜಾಸ್ತಿ ಶಾಂಭವಿಯನ್ನ ಬ್ಲೌಸ್ ಟೈಟ್ ಆತನು ವರ ಓಪನ್ ಮಂತ್ ಕೊರು ಒಂಜಿ ಸೀರೆ ಕಟ್ಬಿಡುವೆ ಕೂಡಲೇ ಇಸ್ತ್ರಿ ಮಂತ್ ಕೊರೊಂದು ಆಂಡ ನನ್ನ ಪ್ರಶಾಂತನ್ ಬತ್ವೆ ಪ್ರಶಾಂತ್ ಬಾರಿ ಶೋಕುಡು ಒಂದಿರ್ ದುಂಬುಲ ಒಂಜಿ 2-3 ಬ್ಲೌಸನ್ ಕೊರ್ತೆ ನನ್ನ ಮೈ ತಾಳತೆ ದೆತ್ತದು ಬಾರಿ ಶೋಕುಡು ಪೊಲ್ಲುದು ಕೊರ್ತೀರಿ ಹಿಂಗೆ ಮಾತೆಲ್ಲ ಅನ್ಪೇರಿ ಇತ್ತೇರ್ನ ರವಕ್ಕೆ ಒಂಜಿ ಲುಕ್ ಉಂಡು ಒಂದಿದೆ ಅಂಚೆನೆ ನನ್ನ ದುಂಬುಗು ಸೀರೆಲ್ಲ ಅರಡನೆ ಕೊರ್ದು 6 ಪುರ್ಲುಡು ಎಂಕ್ ಐರನ್ ಮಂತದ್ದು ಹೆಂಗೆ ಬೋಡಾಪಿಲೆಕ ನನ್ನ ಮನಸ್ಸು ಒಪ್ಪು ನಂಚಿನ ರೀತಿಡಿ ಮಂತು ಕೊರ್ಪೇರಿ ಮಂತು ಕೊರಡು ಪಂಡಿದೆ ಅನ್ನ ಅಂಚೆನೆ ಮಾತೆರೆಗ್ಲ 6 ಮಂತು ಕೊರಡು ಅರ್ನ ಸೇವೆ ಮಾತೆರೆಗ್ಲ ಬೆಳ್ತಂಗಡಿ ತಾಲೂಕಲಿಗೆ ಔಟ್ ತಾಲೂಕದಕ್ಲಿಗ್ಲ ತಿಕ್ಕಾಡು ಪಂಡಿದೆ ಯಾನ್ ಈ ಮೂಲಕ ಎರಡ ಕೇನೊಂದುಲ್ಲೆ ಅರಿಗೆ ದೇವರು ಮಂತು ಕೊರ್ಪಿನಂಜಿ ಶಕ್ತಿನ್ಲ ಕೊರಡು ಈ ಗ್ರಾಮದ ದೈವ ದೇವರ್ಲ ಆಶೀರ್ವಾದ ಎಲ್ಲ ಮನ್ಪಡು ಒಂಜಿ ಕಷ್ಟ ಜೀವ ನಡ್ಬತ್ತದು ಯಾರು ಮಲ್ಪೊಡು ಪಂಡದ ಆಲೋಚನೆ ಮಂತದ್ದು ಬೆಳ್ತಂಗಡಿ ತಾಲೂಕ್ದ ಈ ಹಳ್ಳಿ ಪ್ರದೇಶ ಎಡ್ಬತ್ತದು ಒಂಜಿ ಅಂಗಡಿ ಪಾಡ್ದಿರ ಪಾಡ್ನಗರಿಗೆ ಉಪ್ಪು ಯಾನ್ ಪಾಡ್ನ ದುಡ್ಡು ಬರೋ ಚಂದ ಖಂಡಿತವಾದ್ಲ ಅರ್ನ ದುಡ್ಡು ಅರಿಗೆ ಬರ್ಪುಂಡು ಬೊಕ್ಕ ಪೊಂಜನಕ್ಲೆನ ಸೀರೆ ರವಕ್ಕೆ ಪುಲ್ಲಿನೇಟ್ ಏರ್ಲೆ ನಿಮುಟ್ಟ ಸೋತಿದ್ದೀನಿ ಅಕ್ಲಿ ಇಜ್ಜರು ಅಂಚೆ ಇತ್ತದ ಜಗತ್ತು ಗೊತ್ತುಂಡತೆ ಏತ್ ಫ್ಯಾಷನ್ ಮಂತ್ ಕೊರಿಯರ ಆತು ಖುಷಿ ಎಂಗ್ಲೆ ಪೊಂಜನಕ್ಲೆಗ್ ಏತ್ ಬೇಗ ಕೊರಿಯರ ಆತು ಖುಷಿ ಆರು ಪನ್ನ ಪುರ್ತುಗು ಖಂಡಿತವಾದ್ಲ ಕೊರಿಯರ್ಡ ಅದು ಖಂಡಿತವಾದ್ಲ ಉತ್ತರ ಅಭಿವೃದ್ಧಿ ಹೊಂದು ಇರ್ಕೊಂಡಿದ್ದು ಎನ್ನ ಆಶೀರ್ವಾದ ಎನ್ನ ಬಂಗೇರ್ನ ಆಶೀರ್ವಾದ ಸದಾರೆಗೆ ಉಂಡು ಕೊಂಡಿದ್ದು ಎನ್ನ ಮೂಲಕ ಕೇಳ್ವೆ ಪ್ರೀತಿದು ಇದು ಇವತ್ತದು ಬಂಗೇರ ಪರವಾದ ಇರ್ಬರುಡು ಅರ್ನ ಆಶೀರ್ವಾದ ಎಂಕ್ಲೆಗಿದೆ ತೊನ್ನ ಯೋಗ ಇಜ್ಜಿ ಅರ್ನ ಪರವಾದ ಇರ್ಕೊರಡು ಪಂಡೇರು ಆಯ್ಕೆ ಒತ್ತುದು ಬರ್ತದೆ ಅರ್ನಲ್ಲ ಎನ್ನಲ್ಲ ಸದಾ ಆಶೀರ್ವಾದ ಅರೆಗೆ ಉಂಡು ಬಂದಿದ್ದು ಈ ಮೂಲಕ ಇರಡ ಬನ್ಪೆ. ಮಗುಳಿ ನಾರಾಯಣ್ ಸರ್, ಇದಕ್ಕೆ ಯೂಶ್ವಲ್ ಆಗಿ ಸಾರಿ ಬಗ್ಗೆ ಎಲ್ಲ ಸುಜಿತಾ ವಿ ಬಂಗೇರ ಮೇಡಮ್ ಅವರು ಮಾತಾಡಿದ್ರು. ಇದಕ್ಕೆ ಮುಖ್ಯವಾಗಿ ಈ ಪುರುಷರಿಗೆ ವೈಟ್ ಶರ್ಟ್, ನೀವು ಯೂಶ್ವಲಿ ಎಲ್ಲ ಫಂಕ್ಷನ್ ಬಂದು ವೈಟ್ ಶರ್ಟ್ ಹಾಕ್ತೀರಾ. ಸೊ ಸ್ವಲ್ಪ ಸಾಂಬಾರ್ ಕಲೆ ಬಿದ್ದರೂ ಕೂಡ ಅದು ಕಲೆ ಆಗುತ್ತೆ. ಅದು ಮನೆಗೆ ತಗೊಂಡು ಹೋದಾಗ ನಿಮ್ಮ ಅರ್ಧಂಗಿಯವರು ಒಂದು ಇಷ್ಟು ಮಾತಾಡ್ತಾರೆ, ಏನಿದು ಕಲೆ ಮಾಡ್ತೀರಿ, ಹೇಗೆ ತೆಗೆಯೋದಂತ. ಸೊ ಇದೀಗ ಅದೆಲ್ಲದೂ ಕೂಡ ಸೊಲ್ಯೂಷನ್ ಬ್ರೈಡ್ ಫ್ಯಾಬ್ ಕೇರ್. ಇದ್ರ ಬಗ್ಗೆ ಜನಗಳಿಗೆ ಏನು ಹೇಳ್ತೀರಾ ಅಂತ? ಒಂದು ಉತ್ತಮವಾದ ಮಳಿಗೆ ಇದು. ಯಾಕೆಂದರೆ ಈಗಾಗಲೇ ಹೇಳಿದ್ರು ಎಲ್ಲರೂ ಬೆಳ್ತಂಗಡಿ ತಾಲೂಕಲ್ಲೇ ಇಲ್ಲ ಅಂಥೇಳಿ. ಅದಂದರೆ ಜನರಿಗೆ ಬಹಳ ಒಂದು ಪ್ರಯೋಜನ ಆಗ್ತದೆ.
ಯಾಕೆಂದರೆ ಒಂದು ವೇಳೆ ಪ್ರಚಾರ ಸ್ವಲ್ಪ ದಿವಸ, ಆದರೆ ಇವ್ರದ್ದು ಮೊದಲೇ ಇತ್ತು, ಅದರ ಪ್ರಚಾರ ಆಗಿದೆ. ಆದ ಕಾರಣ ಇವರಿಗೆ ಈ ಒಂದು ವ್ಯಾಪಾರಕ್ಕೇನು ತೊಂದರೆ ಆಗಲಿಕ್ಕಿಲ್ಲ. ಯಾಕೆಂದರೆ ಮೊದಲನೇದಾಗಿ ಅಂದರೆ ಈಗಾಗಲೇ ನೀವು ಹೇಳ್ತಾ ಇದ್ದೀರಾ, ಗಂಡಸರದ್ದು ನಾನು ಆವಾಗಲೇ ಹೇಳ್ದಂಗೆ ಕಡಿಮೆ ಈ ಕಲೆ ತೆಗೆಯೋದು ಹೌದು. ಆದರೆ ಈ ಹೆಂಗಸರ ಒಂದು, ಈಗ ಟೈಲರಿಂಗ್ ಹೋದ್ರೆ, ಈಗ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಹೇಳ್ತಾರೆ, ಒಂದು ಸರ್ತಿ ಟೈಲರಿಂಗ್ ಕೊಟ್ಟರೆ 1 ತಿಂಗಳಾಗ್ತದಂತೆ ರವಕ್ಕೆ ಬರುವಾಗ. ಅದಕ್ಕೆ ಆದಷ್ಟು ಈ ಜನ ಇದೀಗ ನಮಗೆ ಏನು ಒಂದು ರವಕ್ಕೆ ಹೊಲಿಯೋರು ಆಗಲಿ, ಅದರ ಒಂದು ಸೀರೆ ಕೆಲಸ ಮಾಡೋರು ಇದ್ದರೆ ನಮ್ಗೆ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ಇದೊಂದು ಮುಖ್ಯ ರಸ್ತೆಯಲ್ಲೇ ಇದೆ. ಅದು ನಮ್ಮ ದೈವದ ಅನುಗ್ರಹ ಬಹಳ ಚೆನ್ನಾಗಿರ್ಬೇಕು ಇದಕ್ಕೆ. ಯಾಕೆಂದರೆ ಇವರು ತುಂಬ ವರ್ಷದಿಂದ, ಯಾಕೆಂದರೆ ಇವರು ಪ್ರಶಾಂತ್ ಅವರು ನಮ್ಮ ನೆರೆಕೆರೆ, ಅವರ ಅಣ್ಣ ನಮ್ಮ ಬಹಳ ದೋಸ್ತಿ. ಅವರ ಅಮ್ಮ ಬಂದು ಅವರ ಅಮ್ಮನ ತಂಗಿ ಬಂದು ನಮ್ಮ ಮನೆಯಲ್ಲೇ ಕೆಲಸ ಮಾಡೋರು. ಅದರ ಕಾರಣ ಬಹಳ ಒಂದು ಬಡತನದಿಂದ ಬಂದಂಥ ಒಂದು ವ್ಯಕ್ತಿಗಳು. ಅಂದರೆ ಇವತ್ತು ನಮ್ಗೆ ಖುಷಿಯಾಗೋದೇನೆಂದರೆ ಎಲ್ಲ ಅಣ್ಣ ತಮ್ಮಂದರು ಒಳ್ಳೆ ಕೆಲಸದಲ್ಲಿದ್ದಾರೆ, ಅಮ್ಮನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆದ ಕಾರಣ ಎಲ್ಲ ಅನುಗ್ರಹ ಅವರ ಮಳಿಗೆಗೆ ಆ ಮುಖಾಂತರ, ಯಾಕೆಂದರೆ ಅವರಿಗೆ ವ್ಯಾಪಾರ ಚೆನ್ನಾಗಾಗಬೇಕು, ಇಲ್ಲಿ ದುಡಿಯುವಂಥ ಕೆಲಸದವರಿಗೆ ಒಳ್ಳೆಯ ಒಂದು ದೇವರ ಅನುಗ್ರಹ ಸಿಗಬೇಕು. ಅದೇ ಥರ ನಮ್ಮ ಏನು ಸಮಾಜದ ಇಲ್ಲಿ ಏನು ಗ್ರಾಮದ ಜನರಿದ್ದಾರೆ, ತಾಲೂಕಿನ ಜನರಿದ್ದಾರೆ, ಅವರಿಗೆ ಈ ಮಳಿಗೆಯಿಂದ ಒಳ್ಳೆಯ ಪ್ರಯೋಜನ ಆಗಬೇಕು ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಷ್ಟು ವರ್ಷಗಳ ಕಾಲ ನಿಮಗೆ ಪ್ರಶಾಂತ್ ಬಗ್ಗೆ ಗೊತ್ತಿತ್ತು, ಅವರು ಅತ್ಯುತ್ತಮ ಟೈಲರ್, ಅವರು ಆ್ಯಕ್ಚುಲಿ ಒಳ್ಳೆ ಡಿಸೈನ್ ಮಾಡಿಕೊಡ್ತಾರೆ ಬ್ಲೌಸ್ ಬಗ್ಗೆ. ಇದೀಗ ಅವ್ರು ಮತ್ತಷ್ಟು ಸೇವೆಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಒಂದು ಬ್ರೈಡ್ ಫ್ಯಾಬ್ ಕೇರ್, ಇನ್ನೊಂದು ಬ್ರೈಡ್ ಸ್ಯಾರಿ ಕೇರ್ ಅಂತ. ಸೊ ಅದು ನಮ್ಮ ಬೆಳ್ತಂಗಡಿ ಅವರಿಗೆ ಎಷ್ಟು ಒಳ್ಳೆಯದಾಗಿ ಪ್ರಯೋಜನ ಬರಬಹುದು. ಅಂದರೆ ಸಾರಿ ಸಮಸ್ಯೆ ನಮಗೆಲ್ಲ ಇದ್ದೇ ಇರುತ್ತೆ, ಅದು ಸಾರಿನ ಪಾಲಿಶ್ ಇರೋದಿಲ್ಲ, ಸ್ವಲ್ಪ ಕಲೆ ಆದರೂ ಅದನ್ನು ಏನು ಮಾಡೋದು ಗೊತ್ತಾಗಲ್ಲ. ಸೊ ಅದಕ್ಕೆಲ್ಲ ಒಂದು ಗಿಫ್ಟಾಗಿ ಈಗ ಇಲ್ಲಿಂದ ಮಾಡಿದ್ದಾರೆ, ಶಾಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಪ್ರಶಾಂತ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಟೈಲರ್ ಒಂದು ಅವರ ಏನಿದೆ ಲೆಕ್ಕಾಚಾರ, ಟೈಲರ್ನವರು ಅಂದರೆ ಯಾವುದೇ ಒಂದು ಕೆಲಸದಲ್ಲಿ ಆದರೂ ಒಂದು ನಾನು ಟೈಲರ್ ಅಂತ ಹೇಳಿಕೊಳ್ಳಿಕ್ಕೆ ಒಂದು ಸ್ವಲ್ಪ ಹಿಂಜರಿತಾರೆ. ಯಾಕೆ ಅಂತ ಹೇಳಿದರೆ ಒಂದು ಫೀಲಿಂಗ್ ಇರ್ತದೆ ಅವರಿಗೆ. ಆದರೆ ಅದನ್ನು ಅವರು ಬದಲಾವಣೆ ತಂದಿದ್ದಾರೆ ಅಂತ. ಯಾಕೆ ಅಂತ ಹೇಳಿದರೆ, ಒಂದು 400 ರೂಪಾಯಿ ಬ್ಲೌಸಿಗೆ ಕೊಡಲಿಕ್ಕೂ ಕೂಡ ಹಿಂದೆ ಇದ್ದವರು ಈಗ ಒಂದು 4000 5000 ಬ್ಲೌಸ್ ಆ ಮಟ್ಟಕ್ಕೆ ಒಂದು ಬೆಳೆಸಿದ್ದು ಅಂತ ಹೇಳಿದರೆ ಅದು ಪ್ರಶಾಂತ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮತ್ತು ಯಾವುದೇ ಒಂದು ಟೈಲರಿಂಗ್ ಫೀಲ್ಡ್ ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಕಷ್ಟಪಟ್ಟು ಶ್ರಮ ಮಾಡಿದರೆ ಅದಕ್ಕೆ ಪ್ರತಿಫಲ ಇದೆ ಅಂತ ಹೇಳಲಿಕ್ಕೆ ಪ್ರಶಾಂತ್ರೇ ಕಾರಣ. ಅಂದರೆ ಅವರೇ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಅಂತ ಹೇಳಿದರೆ ಅದನ್ನು ಅವರು ಒಂದು ಸಾಬೀತು ಮಾಡಿದ್ದಾರೆ ಅಂತ. ಯಾರಾದರೂ ಒಂದು ಕೇಳಿದರೆ ನಾನು ಟೈಲರು ಇಷ್ಟು ಅಂದರೆ ಅದೊಂದು ಇರ್ತದೆ, ಆದರೆ ಅದನ್ನು ಬದಲಾಯಿಸುವಂಥ ಕೆಲಸವನ್ನು ಪ್ರಶಾಂತರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ. ಈಗ ಈ ಬ್ರೈಡ್ ಫ್ಯಾಬ್ ಕೇರ್ ಮತ್ತು ಸಾರಿ ಕೇರ್ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅವರಿಗೆ ಅವರ ಈಗಿರುವಂಥ ಬಿಸ್ನೆಸ್ ಒಟ್ಟಿಗೆ ಈ ಸಾರಿ ಕೇರ್ ಏನಿದೆ, ಇದು ಬೆಳ್ತಂಗಡಿ ತಾಲೂಕಿನಲ್ಲಿ ಇದುವರೆಗೆ ಎಲ್ಲಿ ಕೂಡ ಇಲ್ಲ. ಅದರಿಂದ ತಾಲೂಕಿನಲ್ಲಿ ಈಗಾಗಲೇ ನಮ್ಮದು ಟೈಲರ್ ಅಸೋಸಿಯೇಷನ್ ಅದರ ವತಿಯಿಂದ ನಾವು ಈಗಾಗಲೇ ತುಂಬ ಪ್ರಚಾರವನ್ನು ಇದಕ್ಕೆ ಕೊಟ್ಟಿದ್ದೇವೆ. ಇನ್ನು ಕೂಡ ನಮ್ಮ ಟೈಲರ್ ಅಸೋಸಿಯೇಷನ್ ವತಿಯಿಂದ ನಾವು ಇವರಿಗೆ ಪೂರ್ಣ ಸಹಕಾರವನ್ನು ಕೊಟ್ಟು ಈ ಒಂದು ಸಂಸ್ಥೆಯ ಅಭಿವೃದ್ಧಿಗೆ ನಮ್ಮ ಸಂಸ್ಥೆಯಿಂದ ನಾವು ತುಂಬ ಸಹಕಾರವನ್ನು ಕೊಡ್ತೇವೆ. ಇದನ್ನು ನಾವು ತುಂಬ ಅಂದರೆ ಪ್ರಚಾರದ ಮುಖಾಂತರ ನಾವು ಅವರಿಗೆ ಇದಕ್ಕೆ ಒಂದು ಸ್ಫೂರ್ತಿ ಸಪೋರ್ಟ್ ಕೊಡುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇದರಲ್ಲಿ ಅವರು ಸಕ್ಸಸ್ ಆಗ್ತಾರೆ ಅನ್ನುವ ನಂಬಿಕೆ ಕೂಡ ನಮಗೆ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ವೇದಾವತಿ ಜನಾರ್ದನ್ ಅಂತೇಳಿ. ನನ್ನದು ಕೂಡ ಟೈಲರಿಂಗ್ ಉದ್ಯಮ. ಉಜಿರೆಯಲ್ಲಿ ಶ್ರೀಮಾತ ಗಾರ್ಮೆಂಟ್ಸ್ ಮತ್ತು ಚಿತ್ತಾರ ಅಂತ ಹೇಳಿ ಸುಮಾರು ಒಂದು 15-20 ಜನ ವರ್ಕರ್ಸ್ನೊಟ್ಟಿಗೆ ನಾನು ಕೂಡ ಯೂನಿಫಾರ್ಮ್ ವರ್ಕ್ ಮಾಡೋದು. ತುಂಬ ಹೆಮ್ಮೆ ಇದೆ ಈ ವೃತ್ತಿಯಲ್ಲಿ, ನಮಗಂತೂ ತುಂಬ ಹೆಮ್ಮೆ ಇದೆ. ಇದರಿಂದ ಟೈಲರ್ನವರಿಗೆ ಕೂಡ ಒಂದು ಸ್ಫೂರ್ತಿ. ಈಗಿನ ಮಟ್ಟಕ್ಕೆ ಹೋಲಿಸಿದರೆ ಟೈಲರ್ ಉದ್ಯಮ ಬಹಳ ಬೆಸ್ಟ್ ಅಂತ ನನ್ನ ಭಾವನೆ. ನಾವು ಈ ಬ್ರೈಡ್ ಕೇಳಿರುವಂತಹ ಬ್ರೈಡ್ ಫ್ಯಾಬ್ ಕೇರ್ ಹಾಗೆಯೇ ಬ್ರೈಡ್ ಸಾರಿ ಕೇರ್ ಏನೆಲ್ಲ ಸರ್ವಿಸಸ್ ಇದೆ ಎಲ್ಲವನ್ನು ಕೂಡ ವಿಡಿಯೋ ಮಾಡಿದ್ವಿ. ನಮ್ಮ ಸುದ್ದಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಇದೆ, ನೀವು ಅದನ್ನು ವೀಕ್ಷಿಸ್ಬೋದು. ಬೆಸ್ಟ್ ಆಫ್ ದಿ ಬೆಸ್ಟ್ ಸರ್ವಿಸ್ ಇಲ್ಲಿ ಮಾಡಿಕೊಡ್ತಾರೆ. ಇದೀಗ ಈ ಬ್ರೈಡ್ ಆರ್ಕೇಡ್ನ ಮಾಲಕ ಇರುವಂತಹ ಪ್ರಶಾಂತ್ ಅವರಿದ್ದಾರೆ. ಪ್ರಶಾಂತ್ ಅವರೇ, ನಾವು ಮೊನ್ನೆ ವಿಡಿಯೋ ಮಾಡಿದ್ವಿ, ಎಲ್ಲ ಡಿಟೇಲ್ ಆಗಿ ಹೇಳಿದ್ವಿ ಏನೆಲ್ಲ ಸರ್ವಿಸ್ ಇದೆ, ಯಾವ ಥರ ಮಾಡಿಕೊಡ್ತಾರೆ ಎಲ್ಲವನ್ನು ಕೂಡ ಮಾಡಿದ್ವಿ. ಆದರೆ ಇವತ್ತು ಉದ್ಘಾಟನೆಗೊಂಡಿರುವಂಥದ್ದು ನಿಮ್ಮ ಒಂದು ಈ ಮಳಿಗೆ ಡ್ರೀಮ್, ನಿಮ್ಮೊಂದು ಕನಸಾಗಿದೆ ಈ ಥರದ್ದು ಮಾಡಿಕೊಡ್ಬೇಕು ಅಂತ. ಸೊ ಇದ್ರ ಬಗ್ಗೆ ಈ ಒಂದು ಖುಷಿ ಸಂದರ್ಭದಲ್ಲಿ ನೀವೇನು ಹೇಳ್ತೀರಾ? ಮೊದಲನೇದಾಗಿ ಎಲ್ಲ ಗ್ರಾಹಕರಿಗೂ ಮತ್ತು ಉದ್ಘಾಟನೆ ನೆರವೇರಿಸಿದ ಎಲ್ಲ ನಮ್ಮ ಅತಿಥಿಗಳಿಗೂ
ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತಿನ ಈ ಸಮಾರಂಭದಲ್ಲಿ ಭಾಗಿಯಾದ ಎಲ್ಲರಿಗೂ ನಮ್ಮ ಬ್ರೈಡ್ ಫ್ಯಾಬ್ ಕೇರ್ ವತಿಯಿಂದ ನಾನು ಅನಂತನಂತ್ಯ ಧನ್ಯವಾದಗಳು ಸಲ್ಲಿಸಿದ್ದೇನೆ. ಮತ್ತು ತುಂಬ ವರ್ಷಗಳ ಒಂದು ಯೋಚನೆ ಆಸೆ ಕೂಡ ಇತ್ತು. ಈ ಒಂದು ಲಾಂಡ್ರಿ ಸರ್ವಿಸನ್ನು ನಾವು ತಾಲೂಕಲ್ಲಿ ನೀಡಬೇಕು, ಒಂದು ಒಳ್ಳೆಯ ಸರ್ವಿಸನ್ನು ನೀಡುವ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸಬೇಕು ಅನ್ನೋ ಒಂದು ಆಸೆ ತುಂಬ ವರ್ಷಗಳಿಂದಿತ್ತು. ಸೊ ಇವತ್ತು ಆ ಆಸೆಯು ನೆರವೇರಿದೆ ಅಂತ ನಾನು ಭಾವಿಸ್ತೇನೆ. ತುಂಬ ಖುಷಿ ಆಗ್ತಿದೆ. ಎಲ್ಲ ಗ್ರಾಹಕರು ನಾನು ಈ ಮೂಲಕ ಎಲ್ಲರನ್ನು ನಾನು ನಮ್ಮ ಬ್ರೈಡ್ ಫ್ಯಾಬ್ ಕೇರ್ಗೆ ಸ್ವಾಗತಿಸುತ್ತಿದ್ದೇನೆ. ನಮ್ಮಲ್ಲಿ ಈಗ ಮೊನ್ನೆ ತಿಳಿಸಿದ ಹಾಗೆಯೇ ಎಲ್ಲ ರೀತಿಯ ಸೇವೆಗಳನ್ನು ನಾವು ನೀಡಲು ಸದಾ ಸಿದ್ಧರಿದ್ದೇವೆ. ಡ್ರೈ ಕ್ಲೀನಿಂಗ್ ಆಗಲಿ, ವಾಷಿಂಗ್ ಆಗಲಿ, ಸ್ಟೀಮ್ ಐರನ್ ಆಗಲಿ, ಸಾರಿಗೆ ಸಂಬಂಧಪಟ್ಟ ವಿಶೇಷ ಟ್ರೀಟ್ಮೆಂಟ್ಗಳಿದ್ದಾವೆ. ಸಾರಿ ಕೇರ್ನಲ್ಲಿ ಐರನಿಂಗ್ಗು, ಸ್ಟಾರ್ಚಿಂಗು, ಶೈನಿಂಗು, ರೋಲ್ ಪ್ರೆಸ್ಸಿಂಗ್ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡಲು ಸಿದ್ಧರಾಗಿದ್ದೇವೆ. ಎಲ್ಲ ಗ್ರಾಹಕರು ನಾವು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಮೇಡಮ್, ಪ್ರಶಾಂತ್ ಅವರ ಬ್ರೈಡ್ ಆರ್ಕಿಡ್ ಬ್ರೈಡ್ ಫ್ಯಾಬ್ ಕೇರ್ ಅಂತ ಒಂದು ಓಪನ್ ಆಗಿದೆ. ಸೊ ಲೇಡೀಸ್ಗೆ ಮೇಯ್ನ್ ಆಗಿ ಸಾರಿಗಳ ಸಮಸ್ಯೆ ಇರುತ್ತೆ. ಸಾರಿಂಗ್ ಐರನಿಂಗ್ ಆಗಿರೋದಿಲ್ಲ, ಪಾಲಿಶಿಂಗ್ ಹೋಗಿರುತ್ತೆ, ಆಮೇಲೆ ಸ್ವಲ್ಪ ಫೇಡ್ ಆದರೂ ಕೂಡ ಅದು ಮತ್ತೆ ಮೂಲೆ ಮಾಡಿರ್ತೀವಿ ನಾವು. ಸೊ ನಮಗೆ ಇದು ಎಷ್ಟು ಬೆಸ್ಟ್ ಅಂತೀರಾ ನೀವು? ಮೇಡಮ್ ನಮಸ್ತೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ಇಷ್ಟ ತನಕ ಒಂದು 10 ವರ್ಷದಿಂದ ಅನಿಸುತ್ತೆ ಇವರು ಒಳ್ಳೆ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡ್ತಾ ಇದ್ರು. ತುಂಬ ಒಳ್ಳೆ ಎಂಬ್ರಾಯ್ಡ್ರಿ, ಯಾರ ಹತ್ರ ಕೇಳಿದ್ರು ಬೆಳ್ತಂಗಡಿಯಲ್ಲಿ ಹೇಳ್ತಾರೆ ಬೆಸ್ಟ್ ಎಂಬ್ರಾಯ್ಡ್ರಿ ಎಲ್ಲಿ ಅಂತ ಕೇಳಿದರೆ ನಮ್ಮ ಬ್ರೈಡ್ ಬೂಟಿಕ್ ಅಂತ ಹೇಳ್ತಾರೆ. ಮತ್ತು ಇದು ಒಳ್ಳೆ ಸೇವೆ ಕೊಡ್ತಾ ಇದ್ರು. ಇನ್ನೂ ಇವ್ರದ್ದು ಎಕ್ಸ್ಟೆಂಡ್ ಆಗಿ ನಮಗೆ ಸಾರಿ ಫ್ಯಾಬ್ ಕೇರ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಒಳ್ಳೆಯದಾಗಿದೆ. ಯಾಕಂತ ಹೇಳಿದರೆ ನಮಗೆ ಮಹಿಳೆಯರಿಗೆ ಅವತ್ತು ದೊಡ್ಡ ಸಮಸ್ಯೆ ಸಾರಿನ ಕಾಸ್ಟ್ಲಿ ಸಾರಿ ದುಡ್ಡು ಕೊಟ್ಟು ತಗೊಂಡು ಬಂದಿರ್ತೀವಿ, ಫೇಡ್ ಆದಮೇಲೆ ಏನು ಮಾಡೋದು ಗೊತ್ತಾಗಲ್ಲ, ಕಲೆ ಆದರೆ ಏನು ಮಾಡೋದು ಗೊತ್ತಾಗಲ್ಲ. ಸೊ ಇದಕ್ಕೆಲ್ಲ ಇವರೀಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಐ ಥಿಂಕ್ ಇದು ನಮ್ಮ ಇಲ್ಲಿ ಬೆಳ್ತಂಗಡಿದು ಲೇಡೀಸಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇಲ್ಲಾಂದ್ರೆ ನಾವು ಅದೇನಿದ್ರು ಕೂಡ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು, ಅಲ್ಲೇ ನಮಗೆ ಏನಾದರೂ ಸಮಸ್ಯೆ ಇದ್ದಾಗ ಸೊಲ್ಯೂಷನ್ ಕೊಡುವ. ಈಗ ನಮ್ಮ ಈ ಗ್ರಾಮೀಣ ಪ್ರದೇಶ ಇಲ್ಲಿ ಸಿಕ್ಕಿರೋದು ನಮಗೆಲ್ಲ ಒಂದು ಗಿಫ್ಟ್. ಇದು ನಿಜ ಗಿಫ್ಟ್ ಅಂತಾನೆ ಹೇಳಬೇಕು. ಯಾಕಂತ ಹೇಳಿದ್ರೆ ನಾವು ಯಾವುದೇ ಸಾರಿದು ಯಾವುದೇ ಒಂದು ಕೇರ್ ಮಾಡಲಿಕ್ಕೆ ಸಾರಿ ಕೇರ್ಗೆ ಬೇಕಂತ ಹೇಳಿದ್ರೆ ಮಂಗಳೂರು ಅಥವಾ ಬೇರೆ ಬೇರೆ ಸಿಟಿಗೆ ಹೋಗಬೇಕಿತ್ತು. ಇಲ್ಲಿಗ ನಮಗೆ ಬೆಳ್ತಂಗಡಿ ತಾಲೂಕಲ್ಲಿ ಇದನ್ನು ಮಾಡಿದ್ದಾರೆ, ಒಂದು ರೂರಲ್ ಏರಿಯಾದಲ್ಲಿ. ಇಲ್ಲಿ ವಿಮೆನ್ಸಿಗೆ ತುಂಬ ಕಷ್ಟ ಆಗ್ತಿತ್ತು ಮುಂಚೆ ಎಲ್ಲ, ಈಗ ಮಾತ್ರ ತುಂಬ ಈಸಿ ಆಗಿದೆ, ಅದು ಕೂಡ ರೀಸನೇಬಲ್ ಪ್ರೈಸಲ್ಲಿ. ಸೊ ಇಟ್ಸ್ ದ ಬೆಸ್ಟ್ ಪಾರ್ಟ್ ಐ ಫೀಲ್. ಥ್ಯಾಂಕ್ ಯು. ಸೊ ಬೆಳ್ತಂಗಡಿಯವರೇ, ಇನ್ನು ಮುಂದೆ ನಿಮಗೆ ಈ ಬಟ್ಟೆಗಳ ಮೇಲಿನ ಯಾವುದೇ ಟೆನ್ಷನ್ ಇರೋದಿಲ್ಲ. ಬಟ್ಟೆ ಮೇಲೆ ಯಾವುದೇ ಕಲೆ ಇರಲಿ ಅಥವಾ ಶೂ ಅನ್ನು ವಾಶ್ ಮಾಡಬೇಕಂತಿದ್ರೆ ಬೆಡ್ಶೀಟ್, ಕರ್ಟನ್ ಏನೇ ಇರ್ಬೋದು ಅದೆಲ್ಲವನ್ನು ಕೂಡ ಇಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ. ಅಷ್ಟೇ ಅಲ್ಲ, ಸಾರಿಗಳು ಕೂಡ ಹಾಗೆಯೇ ಸಾರಿಗೆ ಪಾಲಿಶ್ ಮಾಡಿ ಕೊಡ್ತಾರೆ, ಆಮೇಲೆ ಸ್ಟೀಮ್ ಐರನಿಂಗ್ ಮಾಡಿ ಕೊಡ್ತಾರೆ. ಎಲ್ಲವನ್ನು ಕೂಡ ಮಾಡಿಕೊಡುವಂತಹ ಸೇವೆಗೆ ಈ ಬ್ರೈಡ್ ಆರ್ಕಿಡ್ ಮುಂದಾಗಿರುವಂಥದ್ದು. ಹಾಗಾಗಿ ಇನ್ನು ಮುಂದೆ ಪ್ರಶಾಂತ್ ಅವರ ಈ ಬಿಸ್ನೆಸ್ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅಂತ ಆಶಿಸ್ತಾ ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಗುರುವಾಯನಕೆರೆ.